3 ವರ್ಷದ ಹಿಂದೆ ಕನ್ನಡದಲ್ಲಿ ನಾನು ಅವನಲ್ಲ ಅವಳು ಎಂಬ ಸಿನಿಮಾ ಬಂದಿತ್ತು. ಅದರಲ್ಲಿ ಅವನು ಅವಳಾಗುವ ಕಥೆಯಿತ್ತು. ಇದೀಗ ಕನ್ನಡದಲ್ಲಿ ಮತ್ತೊಂದು ಸಿನಿಮಾ ಬರುತ್ತಿದೆ. ಅದು ಅವನು ಅವಳಾಗುವ ಕಥೆ. ಕಾಜಲ್ ನಟಿಸ್ತಾ ಇರುವ ಸಿನಿಮಾ ಇದು. ಕಾಜಲ್ ಯಾರು ಎಂಬ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ. ಹುಡುಗನಾಗಿ ಹುಟ್ಟಿದ ನಂತರ ತನ್ನ ಸ್ವ ಇಚ್ಛೆಯಿಂದ ಹುಡುಗಿಯಾಗಿ ಪರಿವರ್ತನೆಗೊಂಡಿರುವ ಉಡುಪಿಯ ಕಾಜಲ್ ಲವ್ ಬಾಬಾ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಿದ್ದಾಳೆ. ಇದು ಕನ್ನಡದ ಪ್ರಥಮ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಿದೆ. ಇದುವರೆಗೂ ತೃತೀಯ ಲಿಂಗಿಗಳನ್ನ ಅಥವಾ ಮಂಗಳಮುಖಿಯರನ್ನ ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳಲ್ಲಿ ಅಥವಾ ವಿಲನ್ ಪಾತ್ರಗಳಲ್ಲಿ ತೋರಿಸುತ್ತಿದ್ರು. ಈ ಪಾತ್ರಗಳನ್ನು ಕೂಡ ಅವರಿಂದಲೇ ಮಾಡಿಸದೆ ಗಂಡಸರಿಂದಲೇ ಮಾಡಿಸುತ್ತಿದ್ರು. ಆದ್ರೆ ಈಗ ತೃತೀಯ ಲಿಂಗಿಗಳನ್ನ ಹೀರೋಯಿನ್ ಆಗಿ ರೂಪಿಸುವ ಮಟ್ಟಿಗೆ ಮಾನಸಿಕತೆ ಬದಲಾಗಿದೆ. ಇದು ತೃತೀಯ ಲಿಂಗಿಗಳಿಗೆ ದೊರಕುತ್ತಿರುವ ಗೌರವವೂ ಹೌದು. ಈ ಫಿಲ್ಮ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಖುಷಿ ಆಗ್ತೈತೆ. ಇದು ಫಿಲ್ಮ್ ಲವ್ ಬಾಬಾ ಅಂತ ಫಿಲ್ಮ್ ಹೆಸರು. ನಾನು ಟಾಪಿಕ್ ಕೇಳಿದ ತಕ್ಷಣ ನಾನು ಓಕೆ ಅಂತ ಒಪ್ಕೊಂಡೆ. ಯಾಕಂತಂದ್ರೆ ಒಂದು ಮಂಗಳಮುಖಿ ನಾಯಕಿ ಆಗಬೇಕು ಅಂದರೆ ತುಂಬ ಅದು ಖುಷಿಯಾದ ವಿಷಯ. ಅದು ಒಂದು ಮಂಗಳಮುಖಿಗೆ ಗುರುತಿಸಿ ಒಂದು ಹೀರೋಯಿನ್ ಆಗಬೇಕು ಅಂತ ಒಬ್ಬರು ಹೇಳಿದ್ರೆ ಇಷ್ಟು ಖುಷಿ ಆಗಲ್ಲ. ನಾನಂತೂ ತುಂಬ ಹ್ಯಾಪಿ ಇದ್ದೀನಿ. ಈ ಹ್ಯಾಪಿ ಆಗೋ ಕಾರಣ ಫಸ್ಟು ನಾನು ನಮ್ಮ ಮಂಜುನಾಥ್ ಕಾಮತ್ ಅಂತ ಹೇಳಿದೆ, ಜನರಲ್ ಲೆಕ್ಚರರ್ MGM ಕಾಲೇಜಲ್ಲಿ. ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ನಾನು ಅವರಿಂದ ಈ ವೇದಿಕೆವರೆಗೂ ಬರೋ ಕಾರಣ ಅಂತಂದರೆ ಆ ಮನುಷ್ಯರು ಯಾವಾಗ ಆ ದಿನ ನನಗೆ ಕೈ ಹಿಡ್ಕೊಂಡು ನಿಲ್ಲಿಸಿದಾರೆ ಆ ದಿನದಿಂದ ಈಗವರೆಗೂ ಅವ್ರೇನು ಸಪೋರ್ಟ್ ಇದೆ. ಆ ಸಪೋರ್ಟಿಂದ ನಿನ್ನವರೆಗೆ ಈ ಸ್ಟೇಜಲ್ಲಿ ಬಂದಿದ್ದೀನಿ. RJ ಆಗಿದ್ದೀನಿ. RJನೂ ನನಗೆ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಒಂದು ರೇಡಿಯೋ ಜಾಕಿ ಆಗಬೇಕಂದ್ರೆ ಸಣ್ಣದ್ರ ಒಂದು ಡ್ರೀಮ್ ಇತ್ತು, ಮತ್ತು ಆ್ಯಕ್ಟಿಂಗ್ ಮಾಡೋಕ್ಕೊಂದು ಡ್ರೀಮ್ ಇತ್ತು. ಆ ಡ್ರೀಮು ನನಗೆ ಗುರುತಿಸಿದಂದ್ರೆ RJ ಅಭಿಷೇಕ್ ಶೆಟ್ಟಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಮೆಲ್ವಿನ್ ಪಿಂಟು ಅಂತ ಇದ್ದಾರೆ ಅವರು. ಬಹಳ ಕಾಲದಿಂದ ಸಿನಿಮಾದಲ್ಲಿ ನಟಿಸಬೇಕು ಎಂದು ಕನಸು ಕಂಡಿದ್ದ ಕಾಜಲ್ಗೆ ಅಭಿನಯವೇನೂ ಹೊಸತಲ್ಲ. ಇತ್ತೀಚೆಗೆ ನಡೆದ ಪ್ರಸಿದ್ಧ ಉಡುಪಿ ರಂಗಭೂಮಿಯ ICU ನೋಡುವೆ ನಿನ್ನನ್ನೇ ಎನ್ನುವ ನಾಟಕದ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಎಲೈನ್ ಫಿಲ್ಮ್ ಹೌಸ್ ಬ್ಯಾನರ್ ನಡಿ ನಿರ್ಮಾಣವಾಗುತ್ತಿರುವ ಲವ್ ಬಾಬಾ ಸಿನಿಮಾ ಚಿತ್ರದ ಶೂಟಿಂಗ್ ಈಗಾಗಲೇ ಆರಂಭವಾಗಿದೆ. ಉಡುಪಿಯ ಅಬ್ದುಲ್ ರೆಹಮಾನ್, ಮೈಸೂರಿನ ಮಹೇಂದ್ರ ಹಾಗೂ ಶ್ರೀನಿವಾಸ ನಾಯಕ ನಟರಾಗಿದ್ದು, ಇವರಿಗೆ ನಟಿಯಾಗಿ ಕಾಜಲ್ ಬಣ್ಣ ಹಚ್ಚಿದ್ದಾರೆ. ಚಿತ್ರದ ನಿರ್ದೇಶನ ಚಂದನ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರಲಿದ್ದು 10 ದಿನಗಳಲ್ಲಿ ಚಿತ್ರೀಕರಣ ಮುಗಿಸುವ ಇರಾದೆಯಲ್ಲಿದೆ ಚಿತ್ರತಂಡ. ಒಟ್ಟಿನಲ್ಲಿ ತೃತೀಯ ಲಿಂಗಿಯೋರ್ವರು ನಾಯಕಿಯಾಗಿ ಬೆಳ್ಳಿ ಪರದೆಗೆ ಬರಲಿದ್ದಾರೆ. ಈ ಮೂಲಕವಾದರೂ ತೃತೀಯ ಲಿಂಗಿಗಳ ಗುರುತಿಸುವಿಕೆ ಗೌರವದಿಂದ ಕಾಣುವ ಮನೋಭಾವ ಹೆಚ್ಚಾಗಲಿ ಎಂದು ಹಾರೈಸೋಣ. ಸರ್, ನಾವು ಮೊದಲು ಈ ಸಿನಿಮಾಗೆ ಹೀರೋಯಿನ್ ಕ್ಯಾಸ್ಟಿಂಗ್ ಹುಡುಕ್ತಾ ಇದ್ದೋ. ಹೀರೋಯಿನ್ಗಳಿಗೆ ತುಂಬಾ ಜನ ಸಿಗ್ತಾರೆ. ನಾವು ಕನ್ನಡ ಹೊಸ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೋ. ತುಂಬಾ ಜನ ಹೀರೋಯಿನ್ ಸಿಗ್ತಾರೆ. ಬಟ್ ಮಂಗಳಮುಖಿನೇ ಏನಕ್ಕೆ ಹೀರೋಯಿನ್ ಆಗಿ ತೋರಿಸಬೇಕು ಅಂತ ಪ್ರಯತ್ನ ಮಾಡಬೇಕಾದ್ರೆ ನಂಗೆ ಕಾಜಲ್ ಬಗ್ಗೆ ವಿಷಯ ಗೊತ್ತಾಯ್ತು. ಅವ್ರ ಮೊದಲೇ ರಂಗಭೂಮಿಯಲ್ಲಿದ್ದರು, ಆಲ್ರೆಡಿ ರೆಕಗ್ನೈಸ್ ಆಗಿದ್ದಾರೆ ನಾಟಕ ಫೀಲ್ಡಲ್ಲಿ. ಇದರಿಂದ ಆ್ಯಕ್ಟಿಂಗ್ ಅವ್ರಿಗೆ ಮೊದಲಿಂದನೇ ಬಂದಿತ್ತಲ್ಲ. ಸೊ ಇವರೇ ಏನಕ್ಕೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡ್ತಾ ಇದೀವಿ. ಇವಾಗ ಇಲ್ಲಿ ತನಕ ಆಗೋ ತನಕ ಚೆನ್ನಾಗಿ ಬಂದಿದೆ. ಇನ್ನು ಚೆನ್ನಾಗಿ ಬರುತ್ತೆ ಸರ್. ಅದು ಬಜೆಟ್ ಬೇಕು 30 ಲಕ್ಷ ಬಜೆಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಮೈಸೂರು ಹಾಗೂ ಮಂಗಳೂರಲ್ಲಿ ಶೂಟಿಂಗ್ ಮಾಡೋ ಪ್ಲಾನಿಂಗಲ್ಲಿ ಇದ್ದೀವಿ. ಆಲ್ರೆಡಿ ಸಿನಿಮಾ ಚಿತ್ರೀಕರಣ 30% ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. 70% ಬ್ಯಾಲೆನ್ಸ್ ಇದೆ, ಸಾಂಗ್ ಶೂಟ್ಸ್ ಮತ್ತು ಫಿಲಮ್ ಶೂಟ್ಸ್. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.